ಎಂಕಲ್ನೊಟ್ಟಿಗೊಳ್ಳಿರು ನಮ್ಮ ತುಳುನಾಡ ಸೂಪರ್ ಸ್ಟಾರ್ ಬಿಗ್ ಬಾಸ್ ವಿನ್ನರ್ ಕೂಡ ನಾವು ಏತ್ ಸಲ ಕನ್ನಡ ಬಾಪುಂಡು ಸರ್ ಒಂದು ಸೂಪರ್ ಸ್ಟಾರ್ ಒಂದು ಪ್ರೌಡ್ ಫೀಲ್ ಆಪುಂಡು ಸರ್ ಇತ್ತು ಜೈದ ಗ್ರ್ಯಾಂಡ್ ಪ್ರೀಮಿಯರ್ ಆಂಡ್ ಇತ್ತು ಜನ ಇತ್ತೇರು ನಂಗೆ ಪೂರ ಎಂಜಾಯ್ ಮಂತ ಈರಾಗ ಎಂಚಾಂಡ್ ಸರ್ ಮಸ್ತ್ ಖುಷಿ ಅಂಡ್ ಯಾಕಂತ ಪಂಡ ನಮ್ಮ ಈ ಸಲ ದುಂಬುದಲೆಕ್ಕ ಮಸ್ತ್ ಪ್ರೀಮಿಯರ್ಗೆ ಫೋಕಸ್ ಮಲ್ತೊಂದಿದ್ದೆ ನವಂಬರ್ 14ಗೆ ವರ್ಲ್ಡ್ ವೈಡ್ ರಿಲೀಸ್ ಉಂಡು ಸ್ಟ್ರೈಕ್ ಫೋಕಸ್ ಮಂತೊಂದಿಲ್ಲ ಬಟ್ ಸ್ಟಿಲ್ ನಮ್ಮ ಮಾತಾ ಶೋಸ್ ಇತ್ತು ಒಂದು 400+ ಮೆಂಬರ್ಸ್ ಆಡಿ ಸೋಲ್ಡ್ ಔಟ್ ಆದ ಹೌಸ್ಫುಲ್ ಆದಿತ್ತಂದ್ರೆ ಐದು ಒಟ್ಟಿಗೂ ಜನಗಳು ಕೊರೋನಾ ಅಂಚಿನ ರೆಸ್ಪಾನ್ಸ್ ಬಿಕಾಸ್ ಮಾತಾ ಕಂಟ್ರಿಡ್ಲ ಆ ರೆಸ್ಪಾನ್ಸ್ ನೆಕ್ಸ್ಟ್ ಲೆವೆಲ್ ಆ್ಯಡ್ ಆವಂದು ಉಂಡು ಸೊ ಮೂಲ ದುಬೈ ಏಪಲ್ ನಂಗೆ ಮಸ್ತ್ ಎಕ್ಸ್ಪೆಕ್ಟೇಷನ್ ಉಪ್ಪುಂಡು ಬಿಕಾಸ್ ಮೂಲು ಜೆನ್ಯೂನ್ ಅದು ಸಿನಿಮಾ ಎಂಜಾಯ್ ಮಲ್ಪುನ ಆಡಿಯನ್ಸ್ ಉಳ್ಳೇರು ಸೊ ಅಕ್ಲ ಎಂಜಾಯ್ ಮಲ್ತದ್ದು ಲಾಸ್ಟ್ ಬರ್ತದ್ದು ಸಿನಿಮಾ ಇಂಚುಂಡು ಎಸ್ಪೆಷಲಿ ಸುನಿಲ್ ಶೆಟ್ಟಿ ಸರ್ನ ಸುಮಾರು ಜನ ಮತ್ತೆ ಬಂದಿರು ಸುನಿಲ್ ಶೆಟ್ಟಿ ಸರ್ನ ಪರ್ಫೆಕ್ಟ್ ಯೂಸ್ ಮಾಡಿದಾರೆ ನಾವೇ ಹೆಂಗೆ ದಿಕ್ಕಿನ ಮಲ್ಲ ಅವಾರ್ಡ್ ನೆನ್ವೆ ಕೂಡ ಎಂಕ್ಲು ವೆಯ್ಟ್ ಮಂತೊಂದು ಮೂವಿ ಸರ್ಕಸ್ ಬರ್ತಿತ್ತು ನಪಾಗ ನಮ್ಮ ಕವರ್ ಮಂತಿತ್ತ ಈತ್ ದಾಯಿ ಲೇಟ್ ಮಲ್ಪಾರದೇನೋ ಕ್ವಶನ್ ಅವೇ ಖಂಡಿತ ಎಂಕಲ ಲೇಟ್ ಮಲ್ಬರ ಬಲ್ಲಿಂದು ಬಿಕಾಸ್ ನಮ್ಮ ಲೈಫ್ಲ ಏಜ್ ಪೋಂದು ಪುಡು ಬಟ್ ಕೆಲವರ ದಾದ ಅನ್ಬೋದು ಒಂಜಿ ಬೇತ ಮಲ್ಪೋಡು ಅಥವಾ ನನ್ನ ಸ್ಕ್ರಿಪ್ಟ್ ಒಂಚೂರು ಗಟ್ಟಿ ಮಲ್ಪೋಡು ಸ್ಕ್ರಿಪ್ಟ್ ಒಂಚೂರು ಸ್ಟ್ರಾಂಗ್ ಮಲ್ಪೋಡು ಅಂತ ಪನ್ನ ಒಂಚೂರು ರೈಟಿಂಗಿಗೆ ಮಸ್ತ್ ಟೈಮ್ ಪೋಪುಡು ಅಂಚದಂತ ಈ ವರ್ಷ ಟೈಮ್ ಅಂತ ನಮ್ಮೊಂಜಿ 7 months ರೈಟಿಂಗ್ಗೆ ದೊಂದ ಸೊ ಅಂಚದಂತ ಡಿಲೇ ಆದ ಕಾರಣ ಬಟ್ ಡಿಲೇ ಆಡಲ್ಲ ಒಂಜಿ ಎಡ್ಡೆ ಸಿನಿಮಾ ಪಡ ಅರ್ಜೆಂಟ್ ಮಲ್ತದ್ದು ಹಾಳು ಸಿನಿಮಾ ಕೊರ್ಪು ಹಿಡಿದು ಅಂತ ಡಿಲೇ ಆಡಲ್ಲ ಒಂಜಿ ಎಡ್ಡೆ ಸಿನಿಮಾ ಕೊರ್ಕ ಅದೇ ಒಂದು ಖುಷಿ ಪಂಡ ಇದು ಒಂದು ಜಸ್ಟ್ ಡೈರೆಕ್ಟರ್ ಅಥವಾ ಆಕ್ಟರ್ ಅಂಚ ಸೀಮಿತ ಅತ್ತು ಇದು ಒಂದು ಮೂವಿಗೆ ಇನ್ವಾಲ್ವ್ ಆಂಡ ಡೈರೆಕ್ಟರ್ ಅವಡು ಆಕ್ಟರ್ ಅವಡು ಮ್ಯೂಸಿಕ್ ಅವಡು ಓವೇ ಒಂಜಿ ಡಿಪಾರ್ಟ್ಮೆಂಟ್ ಇರು ಪರ್ಫೆಕ್ಟ್ ಆಗಿ ಇನ್ವಾಲ್ವ್ ಆದ ಈ ಒಂದು ಮೂವಿನ ಸರ್ಕಸ್ ಎಂಕಲ್ ತೂತ ಮೂಲ ಪ್ರೀಮಿಯರ್ ಶೋ ಅದು ಪೋದು ಅವಳು ಒಂದೊಂದು ಪಂಡ ಒಂದೊಂದು ಪ್ಲೇಸ್ ಒಂದೊಂದು ಮೂಲೆಗೆ ಪೋದು ಇರು ಓನ್ ಪೋದು ಪ್ರಮೋಟ್ ಮಂತಂದಿತ್ತಾರೆ ಸೊ ಮಸ್ತ್ ಖುಷಿ ಆಪುಂಡು ಇರ್ನೋದು ಎಫರ್ಟ್ಗೆ ಅವಾಗ ಎಂಕ್ಲು ಪಂದಿದ್ದು ಇರೊಂದು ಸೂಪರ್ ಸ್ಟಾರ್ ಇದು ಒಕ್ಕ ಬಿಗ್ ಬಾಸ್ ಐಡ್ಬೇಕು ಒಂದು ಇರು ಸ್ಟಾರ್ ಲೆವೆಲ್ ಅಪ್ಪ ಆ ಒಂದು ಹೋಯಾರು ಸೊ ಎಂಕ್ಲು ವಿಶ್ ಮಂತಂದ್ರು ನೆಕ್ಸ್ಟ್ ಕನ್ನಡ ಮೂವಿ ಮಂತಾರೆ ನನ್ನ ಬಾಲಿವುಡ್ಗೆ ಎಂಟ್ರಿ ಆದ ಎಂಕ್ಲ ನ್ಯಾಷನಲ್ ಒಂದು ಸೂಪರ್ ಸ್ಟಾರ್ ಆವಡ್ ಒಂದು ವಿಶ್ ಮಾಡ್ತಾರೆ ಸಪೋರ್ಟ್ ಪಡಾತೆ ನಿಕ್ಲೆಗ್ ಥ್ಯಾಂಕ್ ಯು ಬಿಕಾಸ್ ನಿಖಿಲ್ ಪಾಪ ಅದು ಆಲ್ ಎಕ್ಸ್ಪೆಕ್ಟೇಷನ್ ಇದ್ದಂಜು ತುಳು ಅದು ನಮ್ಮ ಭಾಷೆ ಅಂದ್ರೆ ಎಕ್ಸ್ಟ್ರಾಡಿನರಿ ಅನ್ಕಂಡೀಷನಲ್ ಸಪೋರ್ಟ್ ಮಲ್ಪವರು ಪ್ರತಿ ಸಿನಿಮಾಗೆ ಎನ್ನಂದತ್ತಿ ಒಂಜಿ ಪರ್ಸನಲ್ ನಮ್ಮ ರ್ಯಾಪ್ ಉಂಟು ಬೇತೆ ವಿಷಯ ಅಣ್ಣ ಪ್ರತಿ ಸಿನಿಮಾಗೆ ಮಲ್ಪವರು ಅವ ಒಂಜಿ ಜೆನ್ಯೂನ್ ಆಯ್ನ ತುಳುತ ಸೇವೆ ಅಂತ ಬಂದ್ಪೆ ನಿಕ್ಲೆಗ್ ಲೆಡ್ ಅವ್ರು ಥ್ಯಾಂಕ್ ಯು ಸೊ ಮಚ್ ನಂಗೆ ಕೇಪಲ್ ಒಂದು ಫೇವ್ರೆಟ್ ಪ್ಲೇಸ್ ದಾಯಕನ್ ಪಂಡ ಒವೇ ಸಿನಿಮಾ ಬಣ್ಣಗಲ್ಲ ಅವು ಮಲ್ಲ ಆಕ್ಟರ್ನ ಅದು ಪಡು ಎಲ್ಲಿ ಆಕ್ಟರ್ನ ಅದು ಪಡು ಸೊ ಏರ್ನ ಬತ್ತನ ನೀನು ಮಾತಾ ಶೋಸ್లో ಬರ್ತದೆ ಸಪೋರ್ಟ್ ಮಾಡ್ತದೆ ಹೌಸ್ಫುಲ್ ಮಲ್ಪೋಲೆ ಲೈಕ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಾನು ಅಣ್ಣನಕ್ಲೆ ಅಕ್ಕನಕ್ಲೆ ಬಂದ್ಬೋದು ನನಗೆ ಗ್ರಿಪ್ ತಗೊಂಡಿದ್ದೆ ಸೊ ಮೈದಾನ ಮಾತ ಅಣ್ಣನಕ್ಲೆ ಅಕ್ಕನಕ್ಲೆ ಅಮ್ಮನಕ್ಲೆ ಆಂಟಿನಕ್ಲೆ ಅಂಕನಕ್ಲೆ ಅಜ್ಜನಕ್ಲೆ ಅಜ್ಜನಕ್ಲೆ ತಮ್ಮನಕ್ಲೆ ಚಿಕ್ಕಮ್ಮನಕ್ಲೆ ಮಲ್ಲಕ್ಲೆ ಎಲ್ಲಿಯಾಕ್ಲೆಗೆ ಇಲ್ಲನಕ್ಲೆ ಬರೀದನಕ್ಲೆ ಮಾತ್ರಕ್ಕೆ ನಮಸ್ಕಾರ ಆ್ಯಂಡ್ ಜಸ್ಟ್ ಥ್ಯಾಂಕ್ಸ್ ಪಂಡ್ರೆ ಫಸ್ಟ್ ಆಫ್ ಆಲ್ ಮುಳುಪುರಂಚನ ಪ್ರತಿ ಊರಿಗೆಲ್ಲ ಈ ಒಂದು ಪ್ರೀಮಿಯರ್ ಶೋ ಆದ ಕಾರಣ ಸೊ ಈ ಸಲ ನಮ್ಮ ಪ್ರೀಮಿಯರ್ ಶೋ ಟಾರ್ಗೆಟ್ ಮಾಡ್ಕೊಂಡಿದ್ದೆ ಬಿಕಾಸ್ ನವಂಬರ್ 14th ವಿ ಆರ್ ಪ್ಲಾನಿಂಗ್ ವರ್ಲ್ಡ್ ವೈಡ್ ಎಟ್ ಅ ಟೈಮ್ ರಿಲೀಸ್ ನವಂಬರ್ 14th ಮಲ್ಲ ಲೆವೆಲ್ ರಿಲೀಸ್ ಮಲ್ಪೋಡು ತುಳು ಆ್ಯಂಡ್ ಕನ್ನಡ ಅಂತ ನಮ್ಮ ಪ್ಲಾನ್ ಉಪ್ಪುನು ಸೊ ಫಸ್ಟ್ ಆಫ್ ಆಲ್ ಮುಳುಪುರಂಚನ ಪ್ರತಿ ಊರಿಗೆಲ್ಲ ಥ್ಯಾಂಕ್ ಯು ಒಂದು ಕ್ವಾಲಿಟಿ ಸಿನಿಮಾ ಆದಿತ್ತು ನಾಡ ನಾನು ಕೇಳುವೆ ಹೌ ವಾಸ್ ದ ಮೂವಿ ಬಂದು 3, 2, 1 ಹೌ ವಾಸ್ ದ ಮೂವಿ ಅಂದ್ರೆ ಅವಾಗ ಹೆಂಗೊಂಚೂರು ಎಲ್ಲಿ ಬೇಜಾರು ಉಂಡು ಆ ಒಂಜಿ
2% ಆಯಾರ ಬಲ್ಲಿ ಆ್ಯಕ್ಚುಲಿ ಎಂಗ್ಲ ಈತ್ ಎಫರ್ಟ್ ಬರ್ ಸಿನಿಮಾ ಅಂತ ಬಟ್ ಸ್ಟಿಲ್ ಯು ಹ್ಯಾವ್ ಎಂಜಾಯ್ಡ್ ದ ಮೂವಿ ದೆನ್ ಮ್ಯಾಕ್ ಇಫ್ ಯು ರಿಯಲಿ ಎಂಜಾಯ್ಡ್ ದ ಮೂವಿ 3 to 1 ಪಂಡ ಒಂದು ಜೋರಾಗಿ ಸೌಂಡ್ ಕೊರಲೆ ದಟ್ ವಿಲ್ ರೀಚ್ ಇಂಡಿಯಾ ಅವು ಕುಡ್ಲಗೆ ರೀಚ್ ಅವು ఒక ನಮ್ಮ ಈ ಸಲದ ಟಾರ್ಗೆಟ್ ಎಂಟೈರ್ ಕರ್ನಾಟಕ ತುಳು ಸಿನಿಮಾ ಬಲ್ಕೊಡೋದು ನಿಮಗೆ ಏನೋ ಜಾಸ್ತಿ ಮಾಡೋದು ಎವ್ರಿಬಡಿ 2 1